ಪ್ರಧಾನಿ ಕಚೇರಿಯಲ್ಲಿ ಉಪ ಕಾರ್ಯದರ್ಶಿಯಾಗಿರುವ ಐಎಫ್ಎಸ್ ಅಧಿಕಾರಿ ನಿಧಿ ತಿವಾರಿ ಅವರನ್ನು ಪ್ರಧಾನಿ ಮೋದಿಯವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 2014ರ ಬ್ಯಾಚ್ನ ಐಎಫ್ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಅಧಿಕಾರಿ ಈ ನಿಧಿ ತಿವಾರಿ ಉತ್ತರ ಪ್ರದೇಶದ ವಾರಣಾಸಿ ಬಳಿಯ ಮೆಹರ್ಗಂಜ್ನವರು. ಮೋದಿಯವರ ಲೋಕಸಭಾ ಕ್ಷೇತ್ರ ಇದೇ ವಾರಣಾಸಿ. 2014ರ ಯುಪಿಎಸ್ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಪರೀಕ್ಷೆಯಲ್ಲಿ ಇವರು 96ನೇ ರ್ಯಾಂಕ್ ಅನ್ನು ಪಡೆದಿದ್ರು. ಇದು ಐಎಎಸ್ ಐಪಿಎಸ್ ಬಳಿಕದ 96ನೇ ರ್ಯಾಂಕ್ ಆಗಿದೆ. ವಾರಣಾಸಿ ವಾಣಿಜ್ಯ ತೆರಿಗೆ ಕಚೇರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಅವರು ಕೆಲಸದಲ್ಲಿರುವಾಗಲೇ ಐಎಫ್ಎಸ್ ಬರೆದು ತೇರ್ಗಡೆಯಾಗಿ ಅಧಿಕಾರಿಯಾಗಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ವಿವೇಕ್ ಕುಮಾರ್ ಮತ್ತು ಹಾರ್ದಿಕ್ ಸತೀಶ್ ಚಂದ್ರ ಶಾ ಈಗಾಗಲೇ ಆಪ್ತ ಕಾರ್ಯದರ್ಶಿಗಳಾಗಿ ಇದ್ದಾರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.